ಮಂಗಳೂರಿನ ಕುದ್ರೋಳಿ ಗೋಕರ್ಣ ಕ್ಷೇತ್ರದ ರೂವಾರಿ ಹಾಗೂ ಕೇಂದ್ರದ ಮಾಜಿ ಸಚಿವರಾದ ಜನಾರ್ದನ ಪೂಜಾರಿ ಅವರು ಕುದ್ರೋಳಿ ಕ್ಷೇತ್ರಕ್ಕೆ ಕೋಟಿ ಚೆನ್ನಯ್ಯರು ನೆಲೆಸಿದ ಪುಣ್ಯ ಸ್ಥಳವಾದ ಪಡುಮಲೆಯಿಂದ ತಂದ ಕೊಡಿಮರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಭಾವುಕರಾದರು. ಅವರು ನಗರದ ಕುದ್ರೋಳಿ ಕ್ಷೇತ್ರದಲ್ಲಿ ತಂದಿರಿಸಿದ ಕೊಡಿಮರಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿ, ನಿನ್ನೆ ರಾತ್ರಿ 12 ಗಂಟೆಗೆ ಶಿವ ಬಂದು ಹೊಡೆದ ಪೆಟ್ಟಿಗೆ ನಾನು ಅದುರಿ ಹೋಗಿದ್ದೇನೆ. ನೀನು ಏನು ಮಾಡ್ತಿದ್ದೀಯಾ? ಕೊಡಿ ಮರವನ್ನ ತಂದಿರಿಸಿ ಏನು ಮಾಡುತ್ತಿದ್ದೀಯಾ? ಅದಕ್ಕೆ ಪೂಜೆ ಸಲ್ಲಿಸು. ಮುಂದಿನ ಶಿವರಾತ್ರಿಯಂದು ಅದನ್ನ ಪ್ರತಿಷ್ಠಾಪಿಸಬೇಕು ಎಂದು ಹೇಳಿದ. ಅವನ ಜೊತೆಗೆ ಎಲ್ಲಾ ದೇವರುಗಳು ಬಂದಿದ್ರು ಅಂತ ಹೇಳಿದ್ರು. ಬಳಿಕ ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸು, ಎಲ್ಲರಿಗೂ ಒಳ್ಳೇದು ಮಾಡು. ಒಂದು ವೇಳೆ ಯಾರಿಗಾದರೂ ಕೆಟ್ಟದಾದ್ರೆ ನಾನು ಇನ್ನು ಯಾವತ್ತೂ ನಿನ್ನ ಪೂಜೆ ಮಾಡುವುದಿಲ್ಲ ಎಂದು ಪೂಜಾರಿಯವರು ದೇವರ ಎದುರು ಕಣ್ಣೀರನ್ನ ಇಟ್ಟರು. ಮಾತಿನಂತೆ ನಡೆದಿದ್ದೇವೆ, ಎಲ್ಲರೂ ಸೇರಿದ್ದೇವೆ. ಈಗ ನಮಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ನೀನು ಮಾಡಬೇಕು. ಇವರಿಗೆಲ್ಲ ಆಶೀರ್ವಾದವನ್ನು ಮಾಡು. ನೀನು ಆಶೀರ್ವಾದವರಿಗೆಲ್ಲ ಮಾಡದಿದ್ರೆ ಅವರ ಉತ್ತರೋತ್ತರ ಅಭಿವೃದ್ಧಿಯನ್ನು ನೀನು ಮಾಡದಿದ್ರೆ ಶಿವ ನಿನ್ನನ್ನು ಇನ್ನು ಮುಂದೆ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಜನಾರ್ದನ ಪೂಜಾರಿ ಖಂಡಿತ ಪೂಜೆ ಮಾಡುವುದಿಲ್ಲ, ಪೂಜಾರಿ ಮಾಡುವುದಿಲ್ಲ. ಆದರೆ ಇವತ್ತು ಬಂದಿದ್ದೇವೆ, ಭಾಷೆ ಕೊಟ್ಟ ಹಾಗೆ ನೆರವೇರಿಸಿದ್ದೇವೆ. ಇವರೆಲ್ಲ ಕಾಪಾಡದಿದ್ದರೆ ದೊಡ್ಡ ತಪ್ಪನ್ನು ಮಾಡ್ತೀವಿ. ಇದೇ ನಾವು ಎಲ್ಲರೂ ನಿನ್ನ ಹತ್ರ ಪ್ರಾರ್ಥನೆ ಮಾಡೋದು, ಶಿವ ಕಾಪಾಡು. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.